ತಾವು ಮಾಡುವ ವೃತ್ತಿಯಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇದ್ದರೆ ರಾಜ್ಯದ ಸಚಿವರೊಬ್ಬರು ಗ್ರಾಮೀಣ ಭಾಗದ ಶಿಕ್ಷಕರನ್ನ ಹಾಡಿ ಹೊಗಳ್ತಾರೆ ಅನ್ನೋದಕ್ಕೆ ಇಲ್ಲೊಬ್ಬ ಶಿಕ್ಷಕರು ಸಾಕ್ಷಿಯಾಗಿದ್ದಾರೆ. ರಾಜ್ಯದ ಶಿಕ್ಷಣ ಸಚಿವರಿಂದಲೇ ಪ್ರಶಂಸೆಗೆ ಒಳಪಟ್ಟ ಈ ಶಿಕ್ಷಕ ಈಗ ಭಾರೀ ಸುದ್ದಿಯಲ್ಲಿದ್ದಾರೆ. ಅದ್ಯಾರು, ಏನು ಕತೆ ನೋಡಿ ಈ ಸ್ಟೋರಿಯಲ್ಲಿ. ಹೀಗೆ ತಮ್ಮ ಬೈಕನ್ನೇರಿ ಮನೆ ಮನೆ ಸುತ್ತುತ್ತಾ ಇರುವವರ ಹೆಸರು ಬಾಬು ಶೆಟ್ಟಿ. ಕುಂದಾಪುರ ಮೂಲದ ಹೆಸ್ಕುತೂರು ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ. ಮಕ್ಕಳಿಗೆ ಗಣಿತ ಪಾಠ ಬೋಧನೆ ಮಾಡುವ ಬಾಬು ಶೆಟ್ಟಿಯವರಿದ್ರೆ ಆ ಶಾಲಾ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು. ಕಳೆದ 23 ವರ್ಷಗಳಿಂದ ತನ್ನ ತರಗತಿಯ ಮಕ್ಕಳು 100ಕ್ಕೆ 100 ತೇರ್ಗಡೆಯಾಗುವ ರೀತಿ ಬೋಧನೆ ಮಾಡುವ ಗುರು ಇವರು. ವಿದ್ಯಾರ್ಥಿಗಳ ಬಗೆಗಿನ ವಿಶೇಷ ಕಾಳಜಿ ಇಟ್ಟುಕೊಂಡ ಬಾಬು ಶೆಟ್ಟಿಯವರು ಇದೀಗ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಮಕ್ಕಳಿಗೆ ಶಾಲಾ ತರಗತಿಗಳಿರಲಿಲ್ಲ. ಒಂದೆಡೆ ಎಸ್ಎಸ್ಎಲ್ಸಿ ಪರೀಕ್ಷೆಯೂ ಆಗಬೇಕಾಗಿತ್ತು. ಮನೆಯಲ್ಲಿರುವ ಮಕ್ಕಳಿಗೆ ಪಾಠ ಕಲಿಸುವ ಆಸೆ ಈ ಬಾಬು ಶೆಟ್ಟಿಯವರಿಗೆ ಬಂದಿದ್ದೇ ತಡ. ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಲೆಕ್ಕದ ಪಾಠ ಹೇಳಿಕೊಡೋಕೆ ಆರಂಭಿಸಿದ್ರು. ಕಾಡು ಗದ್ದೆ ಬಯಲಂಚು ಕಾಲು ದಾರಿಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಟ್ಟೆ ಪ್ರತಿ ಮಕ್ಕಳ ಮನೆಗೆ ತೆರಳಿ ಒಂದಷ್ಟು ಹೊತ್ತು ವಿದ್ಯಾರ್ಥಿಗಳಿಗೆ ಪಾಠ ಕಲಿಸಿ ಬರುವ ಇವರ ಕಾರ್ಯ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಅದೇಗೂ ಗೊತ್ತಿಲ್ಲ, ವಿದ್ಯಾರ್ಥಿಗಳ ಬಗೆಗಿನ ಈ ಶಿಕ್ಷಕನ ಕಾಳಜಿ ರಾಜ್ಯ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಗಮನಕ್ಕೆ ಬಂದಿದೆ. ಅವರು ಖುದ್ದು ಶಿಕ್ಷಕ ಬಾಬು ಶೆಟ್ಟಿಯವರಿಗೆ ಕರೆ ಮಾಡಿ ಶಹಬಾಸ್ ಎಂದಿದ್ದಾರೆ. 1:30 ಗಂಟೆಗೆ ಫೋನ್ ಮಾಡಿದರು. ನಂಗೆ ತುಂಬ ಸಂತೋಷ ಆಯಿತು. ನಾನು ಒಬ್ಬ ಸಾಮಾನ್ಯ ಶಿಕ್ಷಕನಿಗೆ ಈ ರಾಜ್ಯದ ಶಿಕ್ಷಣ ಸಚಿವರು ನೇರವಾಗಿ ಫೋನಲ್ಲಿ ಮಾತಾಡಿ ನಿಮ್ಮ ಅನುಭವವನ್ನು ಹೇಳಿ ಅಂತ ಹೇಳಿದ್ರು ಪರೀಕ್ಷೆ ಬಗ್ಗೆ. ಮತ್ತು ನೀವು ಎಷ್ಟು ಮಕ್ಕಳ ಮನೆಯನ್ನು ಸಂದರ್ಶನ ಮಾಡಿ ಕೇಳಿದ್ರು. ನಾನು ನಮ್ಮ ಸಂಸ್ಥೆಯಲ್ಲಿರುವ 43 ಮಕ್ಕಳ ವಿದ್ಯಾರ್ಥಿಗಳ ಮನೆಗೂ ನಾನು ಭೇಟಿ ಕೊಟ್ಟಿದ್ದೆ. ಅವರಿಗೆ ಬಾರ್ದಿದ್ದ ಲೆಕ್ಕಗಳನ್ನು ಹೇಳಿಕೊಟ್ಟಿದ್ದೆ. ಅಂದರೆ ಸಾಧಾರಣ 60 ಮಾರ್ಕ್ ತೆಗೆಯುವರು, 80 ತೆಗೆಯುವರು, 100ಕ್ಕೆ 100 ಅಂಕ ತೆಗೆಯುವಂಥ ಒಂದು ಪ್ರಯತ್ನ ನಾನು ಮಾಡಿದ್ದೆ. ಇದು ಇಷ್ಟು ವರ್ಷವೂ ಸಫಲ ಆಗಿದೆ. ಶಿಕ್ಷಣ ಸಚಿವರ ಅಭಿನಂದನೆ ಇದೆ ಕೇಳಿ ನಾನು ಇನ್ನಷ್ಟು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸಂತೋಷ ನನಗುಂಟಾಯಿತು. ಎಕ್ಸಾಮ್ ಬಂದಾಗ ನನಗೆ ಎಂತ ಮಾಡೋದು ಗೊತ್ತಿಲ್ಲ, ಅಂದರೆ ಅಷ್ಟು ವೀಕ್ ಇದ್ದೀವಿ. ಆವಾಗ ಸರ್ ಬಂದು ನಮಗೆ ಲೆಕ್ಕ ಎಲ್ಲ ಹೇಳಿಕೊಟ್ಟಿರ, ಸ್ವಲ್ಪ ದಿನ ತರಗತಿ ಎಲ್ಲ ಮಾಡಿ ಒಳ್ಳೆ ರೀತಿಯಲ್ಲಿ ಪಾಠ ಎಲ್ಲ ಮಾಡಿದ್ರು. ಆಮೇಲೆ ಎಕ್ಸಾಮ್ ಬಂದಾಗ ನನಗೆ ಎಂತ ಮಾಡೋದು ಗೊತ್ತಾಯಿತು. ಪಾಸ್ ಆಗ್ತೀವಿ ಇಲ್ಲಿ ಅಂದರೆ ಡೌಟ್ ಇರುತ್ತೆ. ಹಾಗೆ ಸರ್ ಒಳ್ಳೆ ಧೈರ್ಯ ತುಂಬಿ ನನ್ನ ಒಳ್ಳೆ ಲೆಕ್ಕ ಮಾಡಿ ಪಾಸ್ ಮಾಡಿಸಿ ಬಂದಿರ. ಈಗ ಒಳ್ಳೆ ರೀತಿಯಲ್ಲಿ ಕಲಿತಿದ್ದಿ, ಮುಂದೆ ಹೀಗೆ ಕಲಿತು ಒಳ್ಳೆ ರೀತಿಯಲ್ಲಿ ಪಾಸ್ 80% ತೆಗಿಕಂತೇಳಿ ಅನಿಸುತ್ತೆ. ಒಳ್ಳೆ ಟೀಚರ್ ಆಯ್ತಂದೇಳಿ ಆಸೆ. ಶಿಕ್ಷಣ ಸಚಿವರು ಇತ್ತೀಚೆಗೆ ಉಡುಪಿಗೆ ಭೇಟಿ ಕೊಟ್ಟಿದ್ದ ವೇಳೆ ಶಿಕ್ಷಕ ಬಾಬು ಶೆಟ್ಟಿಯವರ ಪ್ರಾಮಾಣಿಕ ಸೇವೆಯ ಬಗ್ಗೆ ತಿಳಿದ ಅವರು ನೇರವಾಗಿ ಶಿಕ್ಷಕ ಬಾಬು ಶೆಟ್ಟಿಯವರಿಗೆ ಕರೆ ಮಾಡಿ ಅಭಿನಂದಿಸಿದ್ದಾರೆ. ಉಡುಪಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳ ಸಿದ್ಧತೆಯ ಪರಿಶೀಲನಾ ಸಭೆ ನಡೆಸ್ತಾ ಇದ್ದಾಗ ಈ ಮಹನೀಯರ ಪರಿಚಯವಾಯಿತು. ಬಾಬು ಶೆಟ್ಟಿಯವರು ಕುಂದಾಪುರ ವಲಯದ ಹೆಸ್ಕತೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ತನ್ನ ಶಾಲೆಯ ಎಸ್ಎಸ್ಎಲ್ಸಿ ತರಗತಿಯ 43 ಮಕ್ಕಳ ಮನೆಗೆ ತಾನೇ ತೆರಳಿ ಅವರಿಗೆ ಪಾಠ ಹೇಳಿ ತಿಳಿಯದ ಸಂಗತಿಗಳ ಕುರಿತು ಮತ್ತೆ ಮತ್ತೆ ತಿಳುವಳಿಕೆ ನೀಡ್ತಾ ಇರುವ ಮಹನೀಯ. ತನ್ನ ಶಾಲೆಯಲ್ಲಿ ಕಡುಬಡವ ವಿದ್ಯಾರ್ಥಿಗಳ ಮನೆಗೂ ಹೋಗಿ ತನ್ನ ಈ ಕಾಯಕ ಮಾಡ್ತಾ ಇರುವ ಈ ಪುಣ್ಯಾತ್ಮನಿಗೆ ಫೋನ್ ಮಾಡಿ ಅಭಿನಂದಿಸಿದೆ. ಬಾಬು ಶೆಟ್ಟಿಯವರಂತಹ ಶಿಕ್ಷಕರೇ ನಮ್ಮ ಶಾಲೆಗಳ ವಿಶ್ವಾಸಾರ್ಹತೆ ಹೆಚ್ಚಿಸುತ್ತಿರುವವರು ಎಂದು ತಮ್ಮ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಈ ಬರಹ ವ್ಯಾಪಕವಾಗಿ ವೈರಲ್ ಆಗಿದ್ದು ಶಿಕ್ಷಕ ಬಾಬು ಶೆಟ್ಟಿಯವರ ಬಗ್ಗೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂದಿದೆ. ಅಲ್ಲದೆ ಗ್ರಾಮೀಣ ಭಾಗದ ಶಿಕ್ಷಕರೊಬ್ಬರನ್ನ ಗುರುತಿಸಿದ ಶಿಕ್ಷಣ ಸಚಿವರ ಸೃಜನಶೀಲ ನಡೆಯ ಬಗ್ಗೆಯೂ ಪ್ರಶಂಸೆ ವ್ಯಕ್ತವಾಗಿದೆ. ನನಗೆ ಬಹಳಷ್ಟು ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಬಾಬು ಶೆಟ್ಟಿ ನನ್ನ ಸ್ನೇಹಿತ ಅಂತೇಳಿ ಹೆಮ್ಮೆ ಆಗಿರುವಂಥದ್ದಲ್ಲ. ಮನೆಗಳಿಗೆ ಹೋಗಿ ಎಲ್ಲ ಶಾಲೆಯ SLCಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳಿಗೆ 100% ಫಲಿತಾಂಶವನ್ನು ಕೊಟ್ಟಿದ್ದರೆ ಬಾಬು ಶೆಟ್ಟರ ವೈಯಕ್ತಿಕವಾಗಿರ್ತಕ್ಕಂಥ ಶ್ರಮ.
ಮನೆ ಮನೆಗೆ ತೆರಳಿ ಮಕ್ಕಳಿಗೆ ಏನೂ ಸಂಗತಿಗಳು ಗೊತ್ತಿಲ್ಲ, ಗಣಿತದಲ್ಲಿರ್ತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಚಾರಗಳನ್ನು ಅವರಿಗೆ ಮನನ ಮಾಡಿಕೊಟ್ಟು ಮನೆ ಮನೆಗೆ ಹೋಗಿ ಅಂಥ ಒಂದು ಶ್ರಮವಹಿಸಿ 100% ಫಲಿತಾಂಶವನ್ನು ಶಸ್ಪುತ್ರ ಶಾಲೆಗೆ ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಬಾಬು ಶೆಟ್ಟರಿಗೆ ಸಲ್ತದೆ. ಒಟ್ಟಿನಲ್ಲಿ ತನ್ನ ಶಿಕ್ಷಕ ವೃತ್ತಿಯ ಬದ್ಧತೆ ಹಾಗೂ ಶ್ರದ್ಧೆಯ ಮೂಲಕ ರಾಜ್ಯದ ಸಚಿವರಿಂದ ಭೇಷ್ ಎನಿಸಿಕೊಂಡ ಬಾಬು ಶೆಟ್ಟಿಯವರ ಕಾರ್ಯವೈಖರಿ ಎಲ್ಲ ಶಿಕ್ಷಕರಿಗೂ ಮಾದರಿಯಾಗುವಂತಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.